ಅತ್ಯಾಚಾರ, ಬಲವಂತದ ಮತಾಂತರ ಮತ್ತು ಯುವತಿಯರಿಗೆ ಉದ್ಯೋಗ ನೀಡುವ ನೆಪದಲ್ಲಿ ಲೈಂಗಿಕ ಜಾಲವನ್ನು ನಡೆಸುತ್ತಿದ್ದ ಆರೋಪದ ಮೇಲೆ ಇಬ್ಬರು ಅನ್ಯಮತೀಯ ಧರ್ಮದ ಸಹೋದರಿಯರನ್ನ ಬಂಧಿಸಿದ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ. ಅಕ್ಕ ತಂಗಿಯರಾದ ಅಫ್ರೀನ್ ಮತ್ತು ಅಮ್ರೀನ್ ಬಂಧಿತ ಆರೋಪಿ ಯುವತಿಯರು. ಆದರೆ ಇನ್ನೂ ಉಳಿದ ಮೂವರು ಪರಾರಿಯಾಗಿದ್ದಾರೆ. ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿಲ್ಲದ ಹಿಂದೂ ಧರ್ಮದ ಹಿನ್ನೆಲೆಯ ಹುಡುಗಿಯರನ್ನ ಗುರಿಯಾಗಿಸಿಕೊಳ್ಳುತ್ತಿದ್ದ ಈ ಇಬ್ಬರು ಸಹೋದರಿಯರು ಉದ್ಯೋಗದ ಭರವಸೆಯನ್ನ ನೀಡಿ ಅವರ ವಿಶ್ವಾಸವನ್ನ ಗಳಿಸಿ ನಂತರ ಅವರನ್ನ ಲೈಂಗಿಕ ದಂಧೆಗೆ ಬಳಸಿಕೊಳ್ತಾ ಇದ್ರು. ಅವರ ಪ್ರಿಯಕರರಿಂದಲೇ ಅತ್ಯಾಚಾರವನ್ನ ನಡೆಸ್ತಾ ಇದ್ರು ಎಂದು ತಿಳಿದು ಬಂದಿದೆ. ಅತ್ಯಾಚಾರ ನಡೆಸುವಾಗ ಫೋಟೋ, ವಿಡಿಯೋಗಳನ್ನ ತೆಗೆದುಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಎಂದು ಸಂತ್ರಸ್ತ ಮಹಿಳೆಯರು ದೂರಿನಲ್ಲಿ ಆರೋಪಿಸಿದ್ದಾರೆ. ಇದಿಷ್ಟೇ ಅಲ್ಲದೆ ಬಲವಂತವಾಗಿ ಪಬ್ಗೆ ಕರೆದುಕೊಂಡು ಹೋಗುತ್ತಿದ್ದ ಅವರು ಡ್ರಗ್ಸ್ ಅನ್ನ ಸೇವಿಸುವಂತೆ ಒತ್ತಾಯಿಸ್ತಾ ಇದ್ರು. ಅಲ್ಲಿ ಕೂಡ ಲೈಂಗಿಕ ದೌರ್ಜನ್ಯವನ್ನ ಮಾಡ್ತಾ ಇದ್ರು. ಹಾಗೆಯೇ ಆಕೆಯ ಧರ್ಮವನ್ನ ಬದಲಾಯಿಸುವಂತೆ ಮತ್ತು ಬುರ್ಖಾವನ್ನ ಧರಿಸುವಂತೆ ಕೂಡ ಒತ್ತಾಯಿಸ್ತಾ ಇದ್ರು ಎಂದು ಆರೋಪಿಸಿದ್ದಾರೆ. ಲೈಂಗಿಕ ಜಾಲದ ಮೂಲಕವೇ ಸಹೋದರಿಯರು ಅಕ್ರಮವಾಗಿ ಹಣವನ್ನ ಸಂಪಾದಿಸಿದರು ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ.